ಒಂದು ಕಾಲ್ ಬಂತು ಪಬ್ಲಿಕ್ ಇಂದ, ಒಂದು ಹುಡುಗ ತುಂಬಾ ತೊಂದರೆ ಕೊಡ್ತಾನೆ, ಮಾನಸಿಕ, ಇಲ್ಲಿ ಅಲ್ಲಿ ಆ ಮಾರ್ಗದಲ್ಲಿ ಮಲ್ಕೊಂಡಿದ್ದಾನೆಂದು ಹೇಳುವಾಗ ನಾವು ಹೋಗಿದ್ದೇವೆ. ತುಂಬಾ ಕಷ್ಟ ಆಯ್ತು ಅವನಿಗೆ ಇಟ್ಕೊಳ್ಳಿಕ್ಕೆ, ಯಾಕೆ ಅವನು ಮಾನಸಿಕ ಆಗಿದ್ದ. ಇಟ್ಕೊಂಡು ಅವನಿಗೆ ಗಾಡಿಯಲ್ಲಿ ಹಾಕಿ ಇಲ್ಲಿ ತಂದಿದ್ದು. ನೋಡುವಾಗ ಅವ್ನು ನಡೀಲಿಕ್ಕೆ ಸಹ ಆಗ್ಲಿಲ್ಲ. ಇಡೀ ಮೈಯಲ್ಲಿ ಕಜ್ಜಿ ಎಲ್ಲ, ಮೈಗೆ ಎಲ್ಲ ಅವರಿಗೆ ಬಾಯ್ಲ್ಸ್ ಆಗಿ ಸ್ಕಿನ್ ಇನ್ಫೆಕ್ಷನ್, ಫಂಗಲ್ ಇನ್ಫೆಕ್ಷನ್ ಎಲ್ಲ ಇತ್ತು, ನಡಿಲಿಕ್ಕೆ ಆಗ್ಲಿಲ್ಲ. ಹಾಗೆ ಅವರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದ್ದು. ಮಾನಸಿಕ ಆಗಿ ಅವರು ತಮಿಳವರು, ಹೆಸರು ಅನೀಶ್ ಕುಮಾರ್ ಅಂತ ಹೇಳಿದ. ಮತ್ತೆ ಬೇರೆ ಏನ್ ಹೇಳಲಿಲ್ಲ. ಮತ್ತೆ ಅಲ್ಲಿ ಇದ್ದವರು, ರೋಡಲ್ಲಿ ಇದ್ದವರು ನನಗೆ 1-2 ಜನ ಬಂದು ಹೇಳಿದ್ರು, ಮೇಡಮ್ ಇವರು ಧಕ್ಕೆಯಲ್ಲಿ ಕೆಲಸ ಮಾಡ್ತಿದ್ದ, ಹೇಗೆ ಬಾಡಿ ಇತ್ತು, ಈಗ ಹೀಗೆ ಆಗಿದರೆ ಕುಡ್ದು ಎಲ್ಲ ಅಂತ ಹೇಳಿದ. ಕುಡ್ದು ಎಂತಾಗಿ ಗೊತ್ತಿಲ್ಲ, ಮಾನಸಿಕ ಆಗಿ ಇದ್ದ. ಕಡ್ಡಿ ಏನಿಲ್ಲ ಮೈಯಲ್ಲಿ, ಏನಿಲ್ಲ. ಹಾಗೆ ಇಲ್ಲಿ 25 ನವೆಂಬರ್ 2025 ಅಂತ ಇದ್ದಾನೆ. ಅದರ ನಂತರ ಅವನಿಗೆ ಮನೆಗೆ ಹೋಗ್ಬೇಕು, ಡೀಟೇಲ್ಸ್ ನಮ್ದು ಕೌನ್ಸಿಲಿಂಗ್ ಆಗುವಾಗ ತಾಯಿದು ಹೆಸರು ಹೇಳಿದ್ದ, ರಾಧಾ ಎಂದು. ಅವರು ಸುಶುರುಷ ಹಾಸ್ಪಿಟಲ್ ಅಲ್ಲಿ ತಮಿಳ್ನಾಡು ಅಲ್ಲಿ ಕ್ಯಾಂಟೀನ್ ಅಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು. ಅಲ್ಲಿ ಕಾಂಟ್ಯಾಕ್ಟ್ ಮಾಡುವಾಗ ಕರೆಕ್ಟ್ ಇದ್ದಾರೆ, ಒಂದು ರಾಧಾ ಇದ್ದಾರೆ, ಎಲ್ಲ ಕರೆಕ್ಟ್. ಮಾತ್ರ ಹೆಂಗಸ ಹೇಳಿದ್ರು, ನನಗೆ ಮಗನೇ ಇಲ್ಲ, ನನಗೆ ಮಗಳು ಮಾತ್ರ, ನನಗೆ ಇವರು ಯಾರು, ಅನೀಶ್ ಯಾರಂದು ಗೊತ್ತಿಲ್ಲ ಅಂತ ಹೇಳಿದ್ರು. ಹಾಗೆ ಬಿಟ್ಟಿದ್ದು. ಹಾಗೆ ಇವನಿಗೆ ತುಂಬಾ ಮನೆಗೆ ಹೋಗ್ಬೇಕು ಒಂದು ತಾಯಿದು ನೆನಪು ಮಾಡ್ತಿದ್ದ. ಹಾಗೆ ನಾವು ಬೇರೆ ಸೋರ್ಸಸ್ ಟ್ರೈ ಮಾಡಿದ. ಅವರು ಮನೆದು ಹತ್ತಿರ ರೈಲ್ವೆ ಸ್ಟೇಷನ್ ಹೇಳಿದ, ಮತ್ತೆ ಒಂದು ಫ್ರೆಂಡ್ದು ನಂಬರ್ ಹೇಳಿದ, ಅದು ನಾಟ್ ರೀಚಬಲ್ ಆಗಿದೆ. ಹಾಗೆ ಮತ್ತೆ ನಾವು ಅವರು ಅರ್ನೆಲ್ ಪೊಲೀಸ್ ಸ್ಟೇಷನ್ ಹತ್ತಿರ ಆಗುತ್ತೆ ಅಂದು ಮನೆದು ಸ್ಟೇಷನ್ ಯಾವುದೊಂದು ಕೇಳಿದೆ ನಾವು, ಪೊಲೀಸ್ ಸ್ಟೇಷನ್. ಆವಾಗ ಗೊತ್ತಾಯ್ತು ಅರ್ನೆಲ್ ಪೊಲೀಸ್ ಸ್ಟೇಷನ್. ಅಲ್ಲಿ ಕಾಂಟ್ಯಾಕ್ಟ್ ಮಾಡುವಾಗ ನಮ್ಗೆ ಒಂದು ದೊಡ್ಡ ಸರ್ಪ್ರೈಸ್ ಬಂತು. ಪ್ಲೀಸ್ ನೀವು ಜಾಗ್ರತೆ ಮಾಡಿ ಇಡಿ, ಅವರು ನಮ್ಗೆ ಬೇಕಿದ್ದವರು, ಅವರಿಂದ ತೊಂದರೆ ಆಗಿದೆ, ಒಂದು ಮರ್ಡರ್ ಕೇಸ್ ಇದೆ ಅವರ ಮೇಲೆ ಎಂದು. ಹಾಗೆ ನಾವು ಬರ್ತೇವೆ, ಈಗ ಎಲೆಕ್ಷನ್ ಆಗ್ತಾ ಉಂಟು, ನಾವು ಮುಗ್ದು ಬರ್ತೇವೆ, ಸೇಫ್ ಇಡಿ ಎಂದು. ಹಾಗೆ ಇಲ್ಲೆಂದ್ರೆ ಸಹ ಅವರು ನಮ್ಮದು ಐಸೋಲೇಷನ್ ವಾರ್ಡ್ ಇದ್ದ. ಹಾಗೆ ನಾವು ಎಕ್ಸ್ಟ್ರಾ ಸೇಫ್ ಅಲ್ಲಿ ಸೆಲ್ಲಲ್ಲಿ ಇಟ್ಟಿದ್ದೇವೆ. ಇವತ್ತು ಬಂದಿದ್ದಾರೆ 2 ಪೊಲೀಸ್ ತಮಿಳ್ನಾಡು ಇಂದ ಬಂದಿದ್ದಾನೆ, ಎರ್ನೆಲ್ ಸಬ್ ಇನ್ಸ್ಪೆಕ್ಟರ್ ಸಹ ಬಂದಿದ್ದಾರೆ. ಅವರ ಕೇಸ್ ಹ್ಯಾಂಡಲ್ ಮಾಡ್ತಿದ್ದಂತೆ. ಅವನು ಹೇಳಿದ್ರು ಸಿಕ್ತದಲ್ಲಿ ಎಂತ ಕಲ್ಲು ಬಿಸಾಡಿದ ಯಾರ ಮೇಲೆ, ಹಾಗೆ ಅವರ ಮೇಲೆ ಕೇಸ್ ಉಂಟು. ಹಾಗೆ ಇವತ್ತು ಬಂದಿದ್ದಾರೆ, ಎಲ್ಲ ಯಾವ ಕೇಸ್ ಸೆಕ್ಷನ್ ಎಲ್ಲ ಹಾಕಿ ಪೇಪರ್ಸ್ ಎಲ್ಲ ತಂದು, ಅವರ ID ಎಲ್ಲ ತಂದು ಬಂದಿದ್ದಾರೆ. ಹಾಗೆ ನಾವು ನಮ್ಮ ಸ್ಟೇಷನಿಗೆ ಸಹ ಇನ್ಫಾರ್ಮ್ ಮಾಡ್ತೇವೆ ಈಗ, ಮತ್ತೆ ಹ್ಯಾಂಡ್ ಓವರ್ ಮಾಡ್ತೇವೆ. ಅವನಿಗೆ ಮನೆಗೇನೆ ಹೋಗ್ಲಿಕ್ಕೆ ಉಂಟು ಒಂದು ಆಶೆ. ಅವನು ಜೈಲಿಗೆ ಹೋಗ್ತೇನೆಂದು, ಅವ್ರು ಎಲ್ಲಿ ಹೋಗ್ತಾನೆಂದು ಅವನಿಗೆ ಗೊತ್ತಿಲ್ಲ. ತುಂಬಾ ಖುಷಿದಲ್ಲಿದ್ದಾನೆ, ಮನೆಗೆ ಹೋಗ್ತಾನೆಂದು. ಮರ್ಡರ್ ಕೇಸ್ ಎಂದು ಹೇಳಿದ್ದಾರೆ. ಅವರು ಇನ್ನೊಬ್ಬರು ಫ್ರೆಂಡ್ ಮೇಲೆ ಕಲ್ಲು ಹಾಕಿದಾನೆ, ಸಿಟ್ಟಲ್ಲಿ ಜಗಳ ಆಯ್ತು, ಅವನು ಕಲ್ಲು ತೆಗೆದು ಅವರ ಹಾಕಿದಾನೆ ಎಂದು ಅವರು ಅಡ್ಮಿಟ್ ಮಾಡಿದ್ದಾರೆ. ಹಾಗೆ ಗೊತ್ತಿಲ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.